ಹಾಯ್ ಹಲೋ ನಮಸ್ತೆ, ಧನು ಬಿರುವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಿಗ್ಗೆ ಬರುವಾಗ ನಮಗೆ ಇಲ್ಲೊಂದು ಲಾರಿ ಪಲ್ಟೆ ಆಗಿದ್ದು ಸಿಕ್ಕಿತು. ನಮ್ಮ ಕಡೆ ಬಂಟ್ವಾಳಕ್ಕೆ ಬರುವಂತಹ ಈ ಲಾರಿ ಜಲ್ಲಿಕಲ್ಲಿನ ಲೋಡ್ ಇತ್ತು. ಫುಲ್ ಲೋಡ್ನಿಂದ ಈ ರಸ್ತೆ ತಿರುವಿನಲ್ಲಿ ತಪ್ಪಿ ಸೈಡಿಗೆ ಫುಲ್ ಮುಗಿಸಿದೆ. ಅದನ್ನು ಇಟ್ಲಿಕ್ಕೆ ತುಂಬ ಸಾಹಸ ಮಾಡ್ತಾಯಿದ್ರು ಟ್ರೈನ್ನಲ್ಲಿ. ತುಂಬ ಕಷ್ಟಪಡ್ತಾಯಿದ್ರು, ಯಾಕಂದರೆ ಅದು ಫುಲ್ ಪಲ್ಟಾಗಿ ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಅಪಾಯ ಏನೂ ಆಗಿಲ್ಲ, ಆದರೂ ನೀವು ದೊಡ್ಡ ದೊಡ್ಡ ಲಾರಿ ಅವರು ಹೋಗುವಾಗ ನಮಗೆ ಭಯ ಆಗುತ್ತೆ. ಯಾಕಂದರೆ ನಮ್ಮ ಚಿಕ್ಕ ವೆಹಿಕಲ್ನವರು ಹೋಗುವಾಗ ನೀವು ಬರುವ ಸ್ಪೀಡ್, ನೀವು ಆ ಲೋಡ್ನಲ್ಲಿ ಇಟ್ಕೊಂಡು ಬರುವಾಗ ನಮಗೆ ಭಯ ಆಗುತ್ತೆ. ನೋಡಿ, ಈ ಥರ ಬಿದ್ದಿದೆ. ನಮ್ಮ ಚಿಕ್ಕ ವೆಹಿಕಲ್ನವರು ಏನಾದರೂ ತೆರಿವಿನಲ್ಲಿ ಬರ್ತಾಯಿದ್ರೆ ನಾವೇನು ಮಾಡಬೇಕು? ನೀವು ಬರುವಾಗ ರಾತ್ರಿಯಲ್ಲಿ ಅಂತೂ ಆ ಲೈಟ್ ನಮ್ಮ ಕಣ್ಣಿಗೆ ಹೋಗಲಿಕ್ಕೆ ಕಾಣ್ತಾ ಇಲ್ಲ, ಅಷ್ಟು ನಿಮ್ಮದು ಬ್ರೈಟ್ನೆಸ್ನಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾರಾದರೂ ಆಪೋಸಿಟ್ನಲ್ಲಿ ಬರ್ತಾಯಿದ್ರೆ ನಿಮ್ಮದು ಬ್ರೈಟ್ನೆಸ್ ಕಡಿಮೆ ಆಗಿ ಡಿಮ್ ಟಿಪ್ ಮಾಡಿ, ಆಗ ನಮಗೆ ಒಳ್ಳೆಯದಾಗುತ್ತೆ ಹೋಗುವಾಗ. ಯಾಕಂದರೆ ನೀವು ಡಿಮ್ ಟಿಪ್ ಮಾಡದೆ ಆ ಸ್ಪೀಡಲ್ಲೇ ಬರ್ತಾಯಿದ್ರೆ, ಮೊನ್ನೆಂತೂ ನಾನೇ ಹೋಗುವಾಗ ನನ್ನ ಗಾಡಿಗೆ ಆ್ಯಕ್ಟಿವಕ್ಕೆ ತಾಗಿಸಿದ್ದಾರೆ. ಯಾಕಂದರೆ ನಾನು ನನ್ನ ಸೈಡಲ್ಲಿ ಇದ್ದು ಇಂಡಿಕೇಟರ್ ಆಗಿ ಇನ್ನೊಂದು ಸೈಡಿಗೆ ಹೋಗುವಾಗ ಅವರ ಸ್ಪೀಡ್ ನೋಡಿದರೆ ಆ ರಾತ್ರಿಯಲ್ಲಿ ಆ ಸ್ಪೀಡಲ್ಲಿ ಬಂದು ನನ್ನ ಬೈಕಲ್ಲಿ ಬಂದು ನನ್ನ ಗಾಡಿಗೆ ಸಾಗಿಸಿದೆ. ನಾನು ರೋಡಲ್ಲಿ ಬಿದ್ದಿದ್ದೇನೆ. ನಂದು ಬೆಳಿಗ್ಗೆನೇ ಗೊತ್ತು, ನಂದು ಎಲ್ಲ ಅದರ ಬಾಡಿ ಎಲ್ಲ ಕಟ್ಟಾಗಿದೆ ಅಂತ. ನಾನು ಮತ್ತೆ ಸುಮ್ಮನಾಗಿ ಬಂದೆ, ಯಾಕಂದರೆ ತಾಗಲಿಲ್ಲ, ಗಂಟೆಗೆ ಸ್ವಲ್ಪ ತಾಗಿತ್ತು, ಹಾಗೆ ಆಗಿದೆ. ಅಕ್ಕಿ ಹೇಳುದು ರಾತ್ರಿ ಹೋಗುವಾಗ ಸ್ವಲ್ಪ ಸ್ಲೋ ಆಗಿ ಹೋಗಿ, ಯಾಕಂದರೆ ಬಾಕಿಯವರು ಕೂಡ ಹೋಗ್ತಾ ಇರ್ತಾರಲ್ವ, ನೀವು ಸ್ಲೋ ಆಗಿ ಹೋಗಿ. ನಾನು ಇಂಡಿಕೇಟರ್ ಹಾಕಿ ಕೂಡ ನನಗೆ ಹೊಡಿತಿದ್ದಾರೆ, ಹಾಗಾಗಿದೆ. ಎಲ್ಲರೂ ಸೇಫಾಗಿ ಹೋಗಿ. ರಾತ್ರಿ ಅಂತೂ ಸ್ವಲ್ಪ ಸ್ಪೀಡ್ ಕಡಿಮೆ ಆಗಿ ಹೋಗಿ, ಯಾಕಂದರೆ ಸ್ಪೀಡ್ ಕಡಿಮೆ ಬರುವವರು ಕೂಡ ನೀವು ಸ್ಪೀಡ್ ಬರುವುದರಿಂದ ಅವರಿಗೆ ಧರ್ಮಕ್ಕೆ ಒಂದು ಏಟಾಗುವ ಸಾಧ್ಯತೆ ಇದೆ. ಅದಕ್ಕೆ ಎಲ್ಲರೂ ಸೇಫಾಗಿ ಹೋಗಿ, ಸುರಕ್ಷಿತವಾಗಿ ಹೋಗಿ ಮನೆಗೆ ತಲುಪಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.